ಮಣಿಪಾಲ ಮಹಿಳಾ ಸಮಾಜವು ಉಡುಪಿ ಜಿಲ್ಲೆಯ ಮಕ್ಕಳಿಗಾಗಿ ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ಸ್ ಅರ್ಪಿಸುವ ಉಡುಪಿ ಶೈನಿಂಗ್ ಸ್ಟಾರ್ ಎಂಬ ಆನ್ಲೈನ್ ಸಂಗೀತ ಸ್ಪರ್ಧೆಯನ್ನು ಆಯೋಜಿಸಿದೆ. ಇದರ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಅಕ್ಟೋಬರ್ 3ರಂದು ನಡೆಯಲಿದೆ ಮಣಿಪಾಲ ಮಹಿಳಾ ಸಮಾಜದ ಅಧ್ಯಕ್ಷೆ ಸರಿತಾ ಸಂತೋಷ್ ಹೇಳಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ಎಂಬ ಮಹಾಮಾರಿಯು ಪ್ರಪಂಚದಾದ್ಯಂತ ಹರಡಿ ಎಲ್ಲರೂ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಾಗ ಮಣಿಪಾಲ ಮಹಿಳಾ ಸಮಾಜದ ಕೆಲವು ಸದಸ್ಯರ ಕಲ್ಪನೆಯಲ್ಲಿ ರೂಪುಗೊಂಡ ಸ್ಪರ್ಧೆ ಇದು. ಈ ಸ್ಪರ್ಧೆಗಾಗಿ ನೋಂದಣಿ ಶುರುವಾದಾಗ ಸುಮಾರು 100 ಮಕ್ಕಳು ಭಾಗವಹಿಸಬಹುದೆಂದು ಅಂದಾಜಿತ್ತು. ಆದರೆ ಎಲ್ಲರ ಎಣಿಕೆಯ ಮೇಲೆಗೆ 311 ಮಕ್ಕಳು ಸ್ಪರ್ಧೆಗೆ ತಮ್ಮ ಹೆಸರನ್ನು ನೋಂದಾಯಿಸಿದರು. 311 ಸ್ಪರ್ಧಾಳುಗಳಲ್ಲಿ 186 ಮಕ್ಕಳು ಪ್ರಥಮ ಸುತ್ತಿಗೆ ಆಯ್ಕೆಯಾದರು. ಎರಡನೇ ಸುತ್ತಿಗೆ 186 ಮಕ್ಕಳಲ್ಲಿ ಒಟ್ಟು 76 ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡಲಾಯಿತು. ಮೂರನೇ ಸುತ್ತಿಗಾಗಿ 36 ಸ್ಪರ್ಧಾಳುಗಳಲ್ಲಿ ಈ ಒಂದು ಸ್ಪರ್ಧೆ ನಡೆಯಲಿದೆ. ಇದರ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಅಕ್ಟೋಬರ್ 3ರಂದು ನಡೆಯಲಿದ್ದು, ಇದಕ್ಕಾಗಿ ಅಕ್ಟೋಬರ್ 2ರಂದು ಗ್ರ್ಯಾಂಡ್ ಫಿನಾಲೆಯ ರಿಹರ್ಸಲ್ ನಡೆಯಲಿದೆ ಎಂದು ತಿಳಿಸಿದರು. Shining Star. It's a platform for children of Udupi district to showcase their talent in singing. So we have introduced this contest which started in June with this amazing team of ladies. They're all members of Manipal Mahila Samaj, and I'd like to introduce them to you. So we have Padma Kini. She is the treasurer. ಶೈನಿಂಗ್ ಸ್ಟಾರ್ ಮಕ್ಕಳಿಗೆ 8ರಿಂದ 16 ವರ್ಷದ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಇನ್ನ. ಬಟ್ ಅದರ ಹಿಂದೆ ಇರುವ ಎಲ್ಲ ಇನೋವೇಟಿವ್ ಐಡಿಯಾಸ್ ಎಲ್ಲ ಇವರು ಸ್ಟಾರ್ಟ್ ಮಾಡಿದ್ದು. ಇವರು ಮತ್ತೆ ಸೋನಾ ಅವರು ಇಟ್ಕೊಂಡು ಜಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಮ್ಗೇನು ಗೊತ್ತಿರಲಿಲ್ಲ ಬ್ಯಾಕ್ಗ್ರೌಂಡ್ ಅದ್ರ ಬಗ್ಗೆ. ಬಟ್ ಅದು ಹೋಗ್ತಾ ಹೋಗ್ತಾ ನಾವು ಒಂದು 100 ಜನ ಬರ್ಬೋದೇನೋ ಅಂತ ಅನ್ಕೊಂಡಿದ್ವಿ ಮಕ್ಕಳು. ಯಾಕಂದ್ರೆ ಉಡುಪಿನಲ್ಲಿ ಟ್ಯಾಲೆಂಟ್ಸ್ಗೆ ಏನು ಕಮ್ಮಿ ಇಲ್ಲ, ಆದರೆ ಅದನ್ನ ಹೊರಗಡೆ